ಎಲ್ಲರಿಗೂ ನಮಸ್ಕಾರ. ನಾನೀಗ ಅನ್ನೀರ ಲಲಿತ ಮುತ್ತಣ್ಣ ತಕ್ಕಬಂದೋಳು ಉತ್ತರ ನಮ್ಮೇರ 4-3 ತಕ್ಕ ಬರೆಯೋಕೆ ಬಂದು ಅದ್ರ ಎಣ್ಣೆಗೆ ತಪ್ಪು ಉಪ್ಪು ಉಂಡೆಗೆ ಅದನ್ನು ಚಿಜ್ಜಿ ಸರಿ ನಮ್ಮೆ ಎಣ್ಣಕ್ಕೆ ಕುದಿ ಅಕ್ಕಿ ಮನೆಗೆ ಪಪ್ಪು ನಮ್ಮೆ ನಂಗೆ ನಟ್ಟ ಬೊಳೆನ ಆದ್ಯ ಕೊಚ್ಚಿದ್ದು ಮನೆ ಕೆಡ್ತ ಪಪ್ಪು ಅಂತ ಒಂದು ಸುದ್ದಿ ನಮ್ಮೆ ಈ ನಮ್ಮೆ ನವಂಬರ್ ತಪ್ಪಚಂಗಿ ಡಿಸೆಂಬರಲ್ಲಿ ಕೃತಿಕಾ ನಕ್ಷತ್ರ ಕೊಡ್ತ ಬಾವು ಒಂದು ಬಪ್ಪ ಇದು ಕೃತಿಕಾ ನಕ್ಷತ್ರ ಬಪ್ಪಂದು ಬಂದಂದು ಇಗ್ಗುತಪ್ಪಂಡ ದೇವಸ್ಥಾನದ ಕದು ಬುದ್ಧ ಪಂಜ ಇಗ್ಗುತಪ್ಪಂದು ಕದು ಬುದ್ಧ ಪಿಂಜ ಬೈಟ್ ಕದಡು ಪೋವೆಲ್ಲ ನಮ್ಮೆ ಮಾಡು ಇತ್ಯಾಂದು ಪಲಕ ರೋಹಿಣಿ ನಕ್ಷತ್ರத்து ತಿರುನೆಲ್ಲಿ ಪೆಂಬೆಂಗು ಕದು ಇಟ್ಟ ಪಿಂಜ ನಂಗೆ ಊರುಕಾರೆಲ್ಲ ಕೂಡಿತ್ತು ನಂಗಡ ಊರಿನ ದೇವಕ್ಕೆ ಕದು ಕೊಚ್ಚಿತ್ತು ಕೊಂಡ ಬಂದಿತ್ತು ಕದು ಇಡುವ ಅದು ಇಟ್ಟಿತಾನ ಪಿಂಜ ನಂಗೆ ಎಲ್ಲರೂ ಐಂಡ ಮನೆಗೂ ಪೋಪ ಬಲ್ಯ ಕುಟುಂಬಕಾರ ಆಚೆಗೆ ಆಣು ಪೊಣ್ಣು ಮಕ್ಕ ಮರಿಯೆಲ್ಲ ಬಂದಿತ್ತು ನಂಗಡ ಐನು ಮನೇಲಿ ಕದಡ್ಪ ನಾನಿಕ್ಕ ಕದಡ್ಪಕ್ಕೆ ಪೋಪಕ ಮನೇಲಿ ಎಂತೆಲ್ಲ ಮಾಡಿತು ಕದು ಕೊಯ್ಯೋಕ್ಕೆ ಪೋಪಕ್ಕ ಬರ್ತಡು ಪೋಪಂತ ಸಮ್ಮನತನು ಕದು ಕೊಯ್ಯಲ್ಲಿ ಆಪಂತ ಶಾಸ್ತ್ರತನು ನಾನಿಕ್ಕ ಹಣ್ಣಿ ಕದು ಎಡ್ಪಕ್ಕೆ ಮುಪ್ಪಡೆ 7-8 ಗಂಟೆರ ಒಳದು ದಾರೆ ಒಂದು ಹೋಯ್ತು ಕದಡ್ಪ ಜಾಗತ್ತು ತೋರಣ ಕಟ್ಟಿತ್ತು ಬಪ್ಪ ಅಕ್ಕ ಅಕ್ಕನಿಕ್ಕೆ ಮನೇಲಿ ಉಳ್ಕೊಂಡಲ್ವ ಪದೆ ಕಟ್ಟಕೊಳ್ಳಂಗೆ ಎಲ್ಲ ಸರಿ ಮಾಡಿತ್ತು ಬೆಚ್ಚವ ಅದು ಅನ್ನೋದು ಬಾಡೆ ಮನೆ ಹುಡುಕಿತ್ತು ಬೊಚ್ಚ ಬೆಚ್ಚಿತ್ತು ಪಲಂಬು ಕೊಂಡ ಬಂದಿತ್ತು ನೆಲರಡಿಲಿ ಬೆಚ್ಚಿತ್ತು ತಳಿಯ ತಕ್ಕಿ ಬೊಳ್ಚ ಪೆಪ್ಪ ಆ ತಳಿಯ ತಕ್ಕಿ ಬೊಳ್ಚತ್ತು ಎಲ್ಲ ತಳಿಯ ತಕ್ಕಿ ಮಾಡಿ ನನಗೆ ಅದಂಗೆ ಮಾಡಲೆ 7 ಥರ ಕೂಡೋದು ಎಂದನೇ ಮಾಡುವ ಚೆಗ್ಗಿ ಫಸ್ಟಿಗೆ ತಳಿಯ ಅಲ್ಲಿಂದ ಅಕ್ಕಿರ ಕೂಡ ಬೊಳ್ಚತ್ರ ಕೂಡ ಕೊಡಿಯಲಡಿಕೆ ಇನ್ನೊಂದು ಭಾಗತ್ತು ಕೈವಸ್ತ್ರ ಅಲ್ಲಿಂದ ಗಿಂಡಿ ಪಾಲು ಅಲ್ಲಿಂದ ಊದುಗತ್ತಿ ಇದನ್ನು ಕೂಟಿಟ್ಟು 7 ಸಾಮಾನು ತಳಿ ತಕ್ಕಿ ಬೊಳ್ಚ ಮಾಡಿಟ್ಟು ತೆಕ್ಕೊಂಡು ಅಲ್ಲಿಂದ ಆ ಪದೆ ಕಟ್ಟೋ ಜಾಗತ್ತು ಪಲಂಬಿಟ್ಟಿತ್ತು ತಳೆ ತಕ್ಕಿ ಬೆಚ್ಚಿ ತಾನ ಪಿಂಜ ಅಲ್ಲಿಂದ ಚೊಂಬುಲು ನೀರು ಪದೆ ಕುಡಿಕೆ പിന്നെ ದಂಡು ಕುತ್ತಿ പിന്നെ തോക്ക് കത്തി ತೆಂಗೆ ಇಚ್ಚಕನ ಬೆಚ್ಚಿತ್ತು ಮಾನತಕ್ಕಿ പിന്നെ ಸೇರ್ಲು ಭತ್ತ ಇದು ಇಚ್ಚಕನ ಬೆಪ್ಪಂಜಿ ಅಲ್ಲಿಂದ ನಂಗೆ ಎಂತ ಮಾಡುಂಡು ಚಂಗಿ ಪದೆ ಕುಡಿಕೇಕು ತಂಬುಟ್ಟು ಪೊಡಿ ಇಟ್ಟಿತ್ತು ಅದರ ಮೇಲೆ ಒಂದು ಕಂಜಿ ಪೀಸು ಬೇಕೊಂಡು ചെറിയ കുട്ടിക്ക് തമ്പുട്ട് പൊടി ചില നെയ്യ് തെങ്ങ എള്ളിട്ടപ്പൂ പിന്നെ അതെങ്കിൽ കളഞ്ചി പീസ് വെപ്പഞ്ചി ಅದನ್ನು വെച്ചോണ്ടു ಅಲ್ಲಿಂದ ഒരു ചെറിയ പാത്രത്തിൽ ഒരു അക്കിപ്പൊടി ഇട്ടിട്ട് ನೀರು ಬುಕ್ಕಿಟ್ಟು ಕಲಕಿಟ್ಟು ಅಲ್ಲಿಂದ ಕಾಡು ಕೈಪೆಕ್ಕೆನ ಕೊಂಡ ಬಂತು ಅದನ್ನು ಚೆನ್ನಾಗಿ ಪೀಸ್ ಮಾಡಿತ್ತು ಅಲ್ಲಿಂದ ಆ ನೀರಿಗೆ ಮುಕ್ಕಿತ್ತು ಅಕ್ಕಿ ಪೊಡಿದ ನೀರಿಗೆ ಮುಕ್ಕಿತ್ತು ನಿನ್ನ ಪದಕ್ಕೆಲ್ಲ ಪುತ್ತರಿ ಕುರಿಕೊಂಡು ಪುತ್ತರಿ ಕುರ್ಚಿ ತಾನ ಪಿನ್ನ ಕಟ್ಟಳೆ ಪಡಿ ಕಟ್ಟು ಕುರ್ಚಿ ಮೇಜಿ ಬೆಂಚಿ ತುಂಬುನ ಬಿಂದಿಗೆ ತುಂಬುನ ಕೂಡುಗುಡಿಕೆ ಪತ್ತಾಯ ಎಂಥದೆಲ್ಲ ಉಂಡು ಪೊರ್ಮೆ ಕಣತರೆ ಕೊಟ್ಟು ಪಟ್ಟಿ ಎಂತೆಲ್ಲ ಉಂಡು ಅದನ್ನೆಲ್ಲ ಕುರ್ಚಿಟ್ಟು ಹೊರೊಂಡು ಅದು ಬಂದ ಪಿನ್ನ ಈ ಕುರ್ಚಂತ ಸಾಮಾನತನ ಪದರ ಬದಿಲೆ ಬೆಳ್ಕೊಂಡು ಪದಕ್ಕೆ ಕಟ್ಟಿಟ್ಟು ಎಲ್ಲ ಆನ ಪಿನ್ನ ಉಪಸಿಪ್ಪ ಪಟ್ಟಣಿಪ್ಪ ಹಂಗ ಎಲ್ಲರೂ ஒரு கிளாஸ் காப்பியும் பின்ன கஞ்சி திம்ப குடிக்காரு ಒಂದು ತಿಂಬಗಾಗ ಲೆಕ್ಕತ್ತು ஒரு ಗ್ಲಾಸ್ ಕಾಪಿ ஒரு ದಂಡು ಪೀಸು ಕಳ್ಜಿ ತಿಂದಿತ್ತು ಅವನ್ ಅಲಾರ ಮಾಡಿಂಜಿ ಕುಳಿಪಪ್ಪೋನು ಕುಳಿಚಿತ್ತು ಬಂದಿತ್ತು ಎಲ್ಲರೂ ಕೂಡಿತ್ತು ಗುರುಕು ಇಗ್ಗು ತಪ್ಪಂದು ಕಾವೇರಿಗೆ ಅಕ್ಕಿ ಇಟ್ಟಿತ್ತು ಅಲ್ಲಿಂದ
కదు కొయ్యకు పోను కదు కొయ్యకు పోపక ఎంతలా ఇట్టిತ್ತು എടുത്തണ്ട് പോപ്പോ എണ്ണു അന്ന നാനിക്ക എണ്ണി കളി തക്കി പൊളിച്ച തൂക്ക് ദണ്ട് കുത്തി തെങ്ങി കത്തി പിച്ചക്കന്ന് എടുത്തുണ്ട് ಬಲ್ತು ಕಾಲಿಟ್ಟಿತ್ತು ಕಟ್ಟಾಳಿ ದಾಟಿತ್ತು ಕದು ಕೊಯ್ಯೋಕು ಹೋಗು ಕದು ಕೊಯ್ಯೋಕು ಪೋಪಕ ಒಡ್ಡೊಳಗಾಯ್ತು ಕದು ಕೊಯ್ಯೋಕು ಪೋಪ ಅಲ್ಲಿ ಪೋನೋದು ಅಲ್ಲಿ ಪುಳಿಕಾರು ಒಂದು 3 ಕುರು ಅಕ್ಕಿ ಎಡ್ತಿತ್ತು ಇಗ್ಗುತಪ್ಪ ಕಾವೇರಮ್ಮನ ಗುರುಕಾರನ ನೆಂತಿತ್ತು ಮಹಾಲಕ್ಷ್ಮಿರ ಮಂಡೆ ಕಟ್ಟಿತ್ತು ಅಲ್ಲಿಂದ ಕೊಯ್ಯೋ ಕುಳಂದು ಬೇರು ಇಳಿಯೋಳು ಬೇರು ಇಳಿದ ಮೀನ ಬೊಳೆದ ಕಾಲು பிடிச்சிட்டு 3 ನುಲಿನ ಕೂಟಿತ್ತು ಅಲ್ಲಿ ಪದೆ ಕಟ್ಟೋಳು ಪದೆ ಕಟ್ಟಿತ ಆನ ಪಿನ್ನ ನಂಗೆ ಎಡ್ತಪ್ಪನಂತ ಕುತ್ತಿಲು ತಂಬುಟ್ಟು ಪೊಡಿ ಇಟ್ಟ ಕುತ್ತಿನ ಅದನ್ನು ಬರಿಲು ಬೆಕ್ಕೊಂಡು ಬೆಚ್ಚಿತ ಅನ್ನೋದು ತಲೆಯ ತಕ್ಕಿಲುಳ್ಳಂಥ ಪಾಲುನ ಅದನ್ನು ಬೂಕೊಂಡು ಬೂಕಿತ ಅನ್ನೋದು ಊದುಬತ್ತಿ ಕತ್ತಿಟ್ಟಿತ್ತು ಹಣ್ಣುಕಾಯಿ ಪೂಜೆ ಮಾಡೋದು ಅದು ಆನ ಪಿನ್ನ ಅಲ್ಲಿಂದ ಕೊಯ್ ಕತ್ತಿ ಎಡ್ತಿತ್ತು ಕುಳಿಕಾರು ಪೊರಿ ಪೊರಿ ದೇವ ಅನ್ನೋಕ ಸದ್ದು ಪೊಡಿ ಬೆಕ್ಕೊಂಡು ಸದ್ದು ಪೊಡಿ ಬೆಚ್ಚೋದು ಎಲ್ಲಕ್ಕೂ ಕದು ಕೊಜ್ಜಿ ಕೊಡ್ತಿತ್ತು ಬಯ್ಯ ಕೊಜ್ಜ ಕದನ ಕೊಟ್ಟ ಕಟ್ಟಿತ್ತು ಕತ್ತಿನೋ ಕೊಟ್ಟ ಕಟ್ಟಿತ್ತು ಕುಳಿಕಾರು ಅದನ್ನು ಕೊಟ್ಟತನ ಮಂಡಲಿ ಬೆಚ್ಚಂಡು ಪೊರಿ ದೇವಳಕ್ಕೆ ಹಾಕ್ಯಂಡು ಕದಡ್ತಾನೆ ಬರೋದು ಕದಡ್ತಿತ್ತು ಬಪ್ಪಕ ಪಕ್ಕ ನಂಗಡ ಪಕ್ಕ ಪಕ್ಕದಲ್ಲುಳ್ಳಂಥ ಎಂತೆಲ್ಲ ಚಾವಣಿ ಕುಳಿ ಎಂತೆಲ್ಲ ದೇವ ಉಂಡು ಆ ದೇವಕ್ಕೆಲ್ಲ ಕದು ಇಟ್ಟಿತ್ತು ಕೈ ಮಾಡಕ್ಕೆ ಬಂದಿತ್ತು ಕದು ಇಟ್ಟಿತ್ತು ಅಲ್ಲಿಂದ ಕದು ಎಡ್ತಂಡು ಮನೆಗೆ ಬರೋದು ಮನೆಗೆ ಬಪ್ಪಕ ஒரு முத்தரிச்சி பொண்ணு கையில் கிண்டிப்பால் பிடிச்சிட்டு சொம்புல நீர் பிடிச்சிட்டு கது எடுத்த ಬಂದ இந்த காலுக்கு ನೀರು ಬುಕ್ಕಿತ್ತು கிண்டிப்பால் ಕೊಡ್ತೋದು ಮಹಾಲಕ್ಷ್ಮಿನ ಒಳಕು ಕೊಂಡ ಬಂದಿತ್ತು ನಂಗೆ ಪದೆ ಕಟ್ಟಿನ ಜಾಗತ್ತು ಗೋಡೆಗೆ ತಾಕಿತ್ತು ಬೆಕ್ಕೊಂಡು ಅಕ್ಕನಕ್ಕೆ பொன்னாಳಿಯನ್ನು ಮಾಡುವಂತಿಗೆ ಧೂಪ ಇಟ್ಟಿತ್ತು ಲಕ್ಷ್ಮಿಗೆ ಧೂಪ ಕಾಟಿತ್ತು ಕಾಲು பிடிச்சிட்டு ಲಕ್ಷ್ಮಿಯ ಆಶೀರ್ವಾದ ನಂಗೆ ಕೇಳ್ತವ ಆಶೀರ್ವಾದ எடுத்து ತಾನೆ பின்ன பெரியவங்களும் மக்களும் எல்லாம் கூடிட்டு கது இரியோம் கது இரியனுக்கு கதெடுத்த பப்ப நேரக்கு நாங்கள் பாயசಕ್ಕೆ ಅಕ್ಕಿಟ್ಟು ತಿಪ್ಪೋம் ಅಕ್ಕ ಏಳಕ್ಕಿ ನೆಲ್ಲಿನ ತೋಲೆಡ್ತಿತ್ತು ಏಳಕ್ಕಿ 7 ನೆಲ್ಲು പിന്നെ 7 ಒಟ್ಟ ಕಲ್ಲನ್ನ ಕತ್ತಿತ್ತು ಕ್ಲೀನ್ ಮಾಡಿತ್ತು ಬೆಚ್ಚೋಣ ಇದು ಇಚ್ಚಕತ್ತಿನ ಒಟ್ಟ ಕೊಯ್ತು ಪಾಯಸ ಕೊಡೋಣ ಪಾಯಸ ಬೆಂಜೋದು ವಾರಬ್ಬ ತಂಬುಟ್ಟಕ್ಕೂ ಇಟ್ಟಿತ್ತು ಕಲ್ಲು ತಂಬುಟ್ಟು ಗಣಿತು ಕಲಿಸುತ್ತಾನೆ ಬಿನ್ನ ಮೀದಿ ಕುಡಿದು ಬೆಕ್ಕೊಂಜಿ ಇನ್ನು ಬಾಕಿನ ಪ್ರಸಾದಾಣಿಯನ್ನು ಕೊಡ್ಪ ಇನ್ನೋಳು ಪಾಯಸ ಮಾಡಿತ್ತು ಅದನ್ನು ಮೀದಿ ಬೆಚ್ಚಿತ್ತು ಉಂಬ ಕಪ್ಪ ಕಪ್ಪಕ್ಕ ಎಲ್ಲ ಕೊಟ್ಟು ಕೊಡ್ಪ ಅದನ್ನು ಅಕ್ಕಿ ಪುದಿಯಕ್ಕಿ ಪಾಯಸ ಅನ್ನೋಣ ಇದನ್ನು ಮೀದಿಯೆಲ್ಲ ಬೆಚ್ಚಿತ್ತು ಅನ್ನೋದು ಎಲ್ಲರೂ ಕದು ಕಟ್ಟೋ ಕದು ಕಟ್ಟಿತ್ತಲ್ಲ ಅನ್ನೋದು ನಂಗೆ ಪೊಂದಗಳ ಕೂಡಿತ್ತು ಮೀದಿ ಬೆಪ್ಪ ಮೀದಿ ಬೆಚ್ಚಿತ್ತು ಅನ್ನೋದು ಕದು ಕಟ್ಟಿತ್ತು ಅನ್ನೋದು ಎಲ್ಲರೂ ಉಂಬಕ್ಕೆ ಏರ್ಪಾಡು ಮಾಡುವ ಈ ತಂಬುಟ್ಟು ಮಾಡೋಣ ತಿನ್ಬೇಕು ಪಾಯಸ ಉಂಬೇಕು ಕಲ್ಲು ಕಟ್ಟಿನವಂಗೆ ಕಲ್ಲಾಯಸ ಅಂದು ನೆಲ್ಲು ಕಟ್ಟಿನವಂಗೆ ಲಕ್ಷ್ಮೀ ಪ್ರಾಪ್ತಿಂದು ಅನ್ನುವಂಥ ಸಾಣದು ಎಲ್ಲ ಸಂಸಾರ ಕೂಡಿತ್ತು ಊಟ ಉಪಚಾರ ಆಯಿತು ಅಲ್ಲಿಂದ ಒಡ್ಡು ಒದಗಾಯ್ತು ಆಡಿತ್ತು ತುಳ್ಳಿತ್ತು ಮಕ್ಕ ಆಣು ಪೊಣ್ಣು ಎಲ್ಲ ಕೂಡಿನ ಆಡಿತ್ತು ಅಲ್ಲಿಂದ ನಂಗೆ ಕುಸಿಲು ಪುತ್ತರಿ ಕೈಪ ಬಪ್ಪಕ್ಕ ಪುತ್ತರಿ ಬಣ್ಣತ್ತೆ ಬಾತು ಪೋಪಕ್ಕ ಪುತ್ತರಿ ಎಣ್ಣತ್ತೆ ಬಣ್ಣತ್ತೆ ಕೊಚ್ಚಿ